ಕಲಿಸ್ತೇನೆ ಬಿಡು ನಾನು ಅವಳಿಗೆ. ತೆಗಿ ಕಾಲ್ ತೆಗಿ ಮಗ, ಉಂಟು ನಿಂಗೆ ಆಯ್ತಾ. ಅದು ಯಾರ ಡ್ರೆಸ್ ಅಂತ ನಿಂಗೆ ಗೊತ್ತುಂಟಾ? ನಿಂಗೆ ನನ್ನ ಡ್ರೆಸ್ ಬಿಟ್ಟು ನಿಂಗೆ ಬೇರೆ ಡ್ರೆಸ್ ಇಲ್ಲ, ನಿಂಗೆ ನಿನ್ನ ಡ್ರೆಸ್ ಇಲ್ಲ. ನೀನು ಯಾವಾಗ ನನ್ನ ಡ್ರೆಸ್ ಹಾಕೊಂಡು ಹೋಗ್ತಿದ್ದೆ, ನನಗೆ ಎಷ್ಟು ಸತಿ ಹೇಳಿದ್ದೇನೆ, ವಾರ್ನಿಂಗ್ ಕೊಟ್ಟಿದ್ದೆ ನನ್ನ ಡ್ರೆಸ್ ಹಾಕೊಂಡು ಹೋಗ್ಬೇಡ ಅಂತ. ಆಚೆ ಹಾಕೊಂಡು ಹೋಗ್ತಿಲ್ಲ, ಆಚೆ ಈಚೆ ಹೋಗ್ಬೇಡ, ನನ್ನ ಹತ್ರ ಮಾತಾಡ್ದೇನು. ಯಾಯು ಈ ಬಟ್ಲಾದ ಇಂಗ್ಲೀಷ್ ಎಲ್ಲ ಬಿಡ್ಬೇಡ ಆಯ್ತಾ. ನಿಂದೆಲ್ಲ ಗೊತ್ತುಂಟು ನಂಗೆ. ಮಂಗಂತರ ಕಾಣ್ತಿದ್ದೆ, ಅದು ಕುದಲ್ ಬಿಟ್ಟಿದ್ದಾಳೆ. ನಿನ್ನ ಫ್ರೆಂಡ್ಸ್ನವ್ರು ಹೇಳಿದ್ರು ಚಂದ ಕಾಣ್ತಿದ್ದ. ಆಕ್ಚುಲಿ ಹೇಳ್ಬೇಕಾದ್ರೆ ನೀನು ಚಂದನೇ ಕಾಣೋದಿಲ್ಲ. ಎಂತ ನಿನ್ ಕುದಲೆಲ್ಲ ಬಿಟ್ಕೊಂಡೊಂದು ಗೊಂಗದ ತರ ಕಾಣ್ತಿದ್ದೆ. ಮೋಹಿನಿ ಫಿಲ್ಮಲ್ಲಿ ನಿಂಗೊಂದು ಆಕ್ಟ್ ಕೊಡ್ತೇನಪ್ಪ. ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತೇನೆ, ಒಂದು ಫಿಲ್ಮ್ ಮಾಡ್ತಿದ್ದಾರೆ, ಅದ್ರಲ್ಲಿ ನಿಂಗೆಲ್ಲ ಆಕ್ಟಿಂಗ್ ಕೊಡ್ತೇನೆ. ನಿಂಗೆ ನನ್ನ ಡ್ರೆಸ್ ಹಾಕೊಂಡು ಹೋಗ್ತೀಯಲ್ಲ, ಮರ್ಯಾದಿಲಿ ನಿನ್ ಮನೆಗೆ ಬಂದು ನಂಗೆ ಕೊಟ್ಟಿ ಇಲ್ಲದಿದ್ರೆ ಅಮ್ಮನ ಹತ್ರ ಹೇಳಿ. ಓ ಆಚೆ ಸೈಡ್ ಯಾರು ಕಾಣ್ತಿದ್ದಾರೆ ಗೊತ್ತಾಯ್ತು. ಬಾ ಇವತ್ತು ನಿಂಗೆ ಉಂಟು. ನಿಂಗೆ ಸಿಕ್ಕಿ ಹಾಕ್ಲಿಲ್ಲ, ನನ್ನ ಹೆಸರು ಚೇಂಜ್ ಮಾಡ್ತೇನೆ. ಬಾ ಸ್ವಲ್ಪ ನಾನು ನೋಡ್ದೆ ಆಯ್ತಾ. ಇಲ್ಲ ಬಾ, ಎಲ್ಲ ತಿರ್ತೀಯಲ್ಲ ನೀನು, ನನ್ನ ಡ್ರೆಸ್ ಹಾಕೊಂಡು ತಿರ್ತೀಯ, ಕಳಿಸ್ತೀನಿ. ಇನ್ಸ್ಟಾದಲ್ಲಿ ಸ್ಟೋರಿ ನನ್ನ ಡ್ರೆಸ್ ಹಾಕೊಂಡು ಎಲ್ಲ ಕಡೆ ತಿರ್ತಾಳೆ. ನೋಡ್ದೆ, ಎಲ್ಲ ನೋಡಿದೆ.